ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಕಡುಬು ಮಾಡುವ ಅಂತಿದ್ದೇನೆ. ಈ ಅಕ್ಕಿನೇ, ಇದು ರೇಷನ್ ಅಕ್ಕಿ. ಇದು ಅಕ್ಕಿ ಉಂಟಲ್ಲ, ಇದು ಕುಚಲಕ್ಕಿ, ಅದರ ರೇಷನ್ ಅಕ್ಕಿ ಇದು. ಇದನ್ನು ಈಗ ನೆನೆಸ್ಕೊಂಡಿದ್ದೇನೆ. ಈಗ ಒಂದು 4 ಗಂಟೆ ಇದು ನೆನೆದಿದೆ, 4ರಿಂದ 5 ಗಂಟೆ ನೆನೆದಿದೆ. ಈಗ ಇದನ್ನು ನಾವು ರುಬ್ಬಿಕೊಳ್ಬೇಕು. ಅಂದರೆ ತುಂಬ ಸಣ್ಣ ಬೇಡ, ಸ್ವಲ್ಪ ರವೆ ರವಾಗಿ ರುಬ್ಬಿಕೊಳ್ತೇನೆ. ಈಗ ಅಕ್ಕಿ ರುಬ್ಬಿ ಆಯಿತು ನೋಡಿ, ಅಕ್ಕಿ ರುಬ್ಬಿ ಆಯಿತು. ಈಗ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ರುಬ್ಬಬೇಕು. ಅಂದರೆ ತುರಿದ್ರೆ ಇದರಲ್ಲಿ 1 ಕಪ್ ಆಗ್ತದೆ. ಇದರಲ್ಲಿ ನಾನು ಕಟ್ ಮಾಡಿದ್ರಿಂದ 3/4 ಕಪ್ ಉಂಟು. ಅಂದರೆ 1 ಗಡಿ, ಇದರಲ್ಲಿ 1 ಗಡಿ ತೆಂಗಿನಕಾಯಿಯನ್ನು ನಾನು ತೆಗೆದುಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಬಿಕೊಳ್ತೇನೆ. ರುಬ್ಬಿದ ಅಕ್ಕಿಗೆ ತೆಂಗಿನಕಾಯಿ ರುಬ್ಬಿದ್ದು ಸೇರಿಸ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬುವಾಗಲೇ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದಮೇಲೆ ಮತ್ತೆ ನಾವು ಗ್ಯಾಸ್ ಮೇಲೆ ಇಡಬೇಕು. ಈಗ ನೋಡಿ, ಸರಿಯಾಗಿ ಮಿಕ್ಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಗ್ಯಾಸಿಗೆ ಇಟ್ಕೊಳ್ಳಿ, ಆಗ ನಮಗೆ ಸುಲಭ ಆಗ್ತದೆ. ನೋಡಿ, ಈಗ ಗ್ಯಾಸಿಗೆ ಇಟ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೋಣ. ಯಾಕಂದರೆ ಅದು ನಮಗೆ ಟೇಸ್ಟಿಗೆ ಒಳ್ಳೆಯದಾಗ್ತದೆ. ನೋಡಿ, ಸಿಕೆ ಬರಿಸಿ ಆಯಿತು. ಈಗ ಇಷ್ಟಾದರೆ ಸಾಕು. ಇದನ್ನೀಗ ಸ್ವಲ್ಪ ಕೆಳಗಿಡುವ, ಮತ್ತೆ ಕಡುಬು ಮಾಡ್ಕೊಳ್ಳೋದು. ನೋಡಿ, ಈಗ ಕಡುಬೆಲ್ಲ ಮಾಡ್ಕೊಂಡಾಯಿತು. ನೋಡಿ, ಈ ರೀತಿ ಸಣ್ಣ ಸಣ್ಣದು ಮಾಡ್ಕೊಂಡಿದ್ದೇನೆ. ಇದು ಒಂದು 10ರಿಂದ 15 ನಿಮಿಷ ಬೆಂದರೆ ಸಾಕಾಗ್ತದೆ. ಈಗ ನನಗೆ ತುಳುವಲ್ಲಿ ಒಮ್ಮೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಅದು ಇನ್ನೊಂದು ವಿಡಿಯೋ ನಾನು ತುಳುವಲ್ಲಿ ಮಾಡ್ತೀನಿ. ನಿಮ್ಮ ಇಷ್ಟವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನನಗೆ ತುಳುವಲ್ಲಿ ಮಾಡಿ ಅಂತ ಒಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ವಿಡಿಯೋ ತುಳುವಲ್ಲಿ ಮಾಡುವಂತ ಇದ್ದೇನೆ. ಈಗ ಈ ಕಡುಬನ್ನು ನಾವು ಬೇಯಿಸ್ಕೊಳ್ಳೋಣ. ಕಡುಬು ಬೇಯಿಸ್ಕೊಂಡಾಯಿತು. ಇದಕ್ಕೆ ಒಂದು ಮಸಾಲ ಮಾಡಿಕೊಳ್ಳೋಣ. ಅಂದರೆ ಇದು 2 ಥರ ಮಾಡ್ಬೋದು. ಈಗ ಒಂದು ಥರ ಈಗ ತೋರಿಸ್ತೇನೆ. ಈಗ ನಾವು ಹೆಚ್ಚು ಮಸಾಲೆಗೆ ಎಂತ ಹಾಕೊಳ್ಳೋದು ಬೇಡ. ಈಗ 3/4 ಕಪ್ಪು ತೆಂಗಿನಕಾಯಿ, ಹಾಗೆ 4 ಮೆಣಸು ಅಷ್ಟೇ. ಇದನ್ನು ರುಬ್ಬಿಕೊಳ್ಳೋಣ. ಈಗ ಎಣ್ಣೆ ಇಟ್ಕೊಂಡಿದ್ದೇನೆ, ಒಂದು 2ರಿಂದ 3 ಸ್ಪೂನ್ ಇದ್ದೇನೆ. ಅದಕ್ಕೆ ನಾವೀಗ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ 2 ನೀರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿಯೆಲ್ಲ ಕೆಂಪಾಗೋದೇನು ಬೇಡ, ಇಷ್ಟಾದರೆ ಸಾಕು. ಈಗ ನಾವು ರುಬ್ಬಿದಂಥ ಮಸಾಲೆಯನ್ನು ಹಾಕೊಳ್ಳೋಣ. ಈಗ ನೋಡಿ, ಮಸಾಲೆ ಹಾಕ್ಕೊಂಡೆ, ಅದು ಕುದಿಬೇಕು. ಅದಕ್ಕೆ ನಾವು ಕಡುಬಿಗೆ ಈಗಾಗಲೇ ಉಪ್ಪು ಹಾಕ್ಕೊಂಡಿದ್ದೇವೆ ಬೇಕಾದಷ್ಟು. ಈಗ ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಅರಶಿನ, ಒಂದು 1/4 ಟೀ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣ ಸ್ಪೂನಲ್ಲಿ 1 ಸ್ಪೂನು. ಈಗ ನೋಡಿ, ಬೆಂದಿದೆ. ಇದನ್ನೀಗ ಅದಕ್ಕೆ ನಾವು ಹಾಕ್ಕೊಳ್ಳುವ. ಎಲ್ಲ ಬೇಡ, ಸ್ವಲ್ಪ ಸಾಕು. ಹಾಕ್ಕೊಳ್ತೇನೆ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಈಗ ಸೇರಿಸೋಣ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೇನೆ. ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಕಡುಬನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ನಾವು ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು. ತೆಂಗಿನೆಣ್ಣೆ ಹಾಕಿದ್ರಿಂದ ಚೆನ್ನಾಗಿ ಬಿಡಿಸ್ಕೊಳ್ಳಿಕ್ಕೆ ಬರುತ್ತೆ. ಅದು ನಮಗೆ ಅಷ್ಟೇನು ಅಂಟುಕೊಳ್ಳೋದಿಲ್ಲ. ಮತ್ತು ನೋಡಿ, ಇದಕ್ಕೆ ಈಗ ಸೇರಿಸೋಣ. ಇದನ್ನು ಸೇರಿಸ್ಕೊಂಡು ಇದು ಕುದೀತಾ ಉಂಟು, ಈಗಾಗಲೇ ಕುದೀತಾ ಉಂಟು. ಹಾಗಾಗಿ ಇದೇನು ತುಂಬ ಹೊತ್ತು ಬಿಡಬೇಕಾಗಿಲ್ಲ. ಒಂದು 2-3 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವೇನಂದರೆ ಆಗಾಗಲೇ ಮಾಡ್ಕೊಳ್ಬೇಕಾಗಿಲ್ಲ. ಈಗ ನಮಗೆ ನಾಳೆ ಬೆಳಿಗ್ಗೆ ಕೆಲಸಕ್ಕೆಲ್ಲ ಅರ್ಜೆಂಟ್ ಹೋಗಲಿಕ್ಕಿದೆ ಅಂದರೆ
ರಾತ್ರಿನೇ ಮಾಡಿಟ್ಕೊಳ್ಬೋದು, ರಾತ್ರಿನೇ ಮಾಡಿಟ್ಕೊಂಡು ಮಾಡ್ಬೋದು. ನೋಡಿ ಹೀಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಈ ಮಸಾಲೆ ಎಲ್ಲ ಹಿಡಿದು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಹೀಗೆ ಒಂದು ಸಲ ಟ್ರೈ ಮಾಡಿ. ನಾವು ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಹಾಗೇನು ಹಾಳಾಗೋದಿಲ್ಲ. ರಾತ್ರಿ ಮಾಡಿಕೊಂಡ್ರೆ ಬೆಳಿಗ್ಗೆಗೆ ಫ್ರಿಜ್ಜಲ್ಲೇನು ಬೇಡ, ಕೆಳಗೆ ಇಡ್ಬೋದು. ಮತ್ತು ಇಲ್ಲದಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.